ಪೆನ್ಸಿಲ್ ಬಾಕ್ಸ್ ಕರಾವಳಿಗರು ನಿರ್ಮಿಸಿರೋ ಬಹುನಿರೀಕ್ಷಿತ ಕನ್ನಡ ಚಿತ್ರ. ಆರಂಭದಿಂದಲೇ ಸಖತ್ ಹವಾ ಕ್ರಿಯೇಟ್ ಮಾಡಿರೋ ಪೆನ್ಸಿಲ್ ಬಾಕ್ಸ್ ನವೆಂಬರ್ 29ರಂದು ರಾಜ್ಯಾದ್ಯಂತ ಏಕಕಾಲಕ್ಕೆ ತೆರೆ ಕಾಣಲಿದೆ. ಈಗಾಗಲೇ ಚಿತ್ರದ ಪ್ರಮೋಷನ್ ಆರಂಭವಾಗಿದ್ದು ಪ್ರೇಕ್ಷಕರು ಫುಲ್ ಫಿದಾಗಿದ್ದಾರೆ. ಇಂದು ಮಕ್ಕಳ ದಿನಾಚರಣೆ ಆಗಿದ್ರಿಂದ ಚಿತ್ರದ ಟ್ರೈಲರ್ ರಿಲೀಸ್ ಆಗಿದ್ದು ಟ್ರೈಲರ್ಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಅದ್ಭುತವಾದ ಪೆನ್ಸಿಲ್ ಬಾಕ್ಸ್ ನಿಮ್ಗೆ ಗೊತ್ತಿರಬಹುದು. ಪೆನ್ಸಿಲ್ ಬಾಕ್ಸ್ ಅಂತ ಹೇಳಿದ್ರೆ ಏನಿದೆ ಅಂತ ದಯಾನಂದ ಹೆಸರಿ ಅವರ ಹತ್ರ ಕೇಳಿದ್ರಂತೆ. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ರೂಪುಗೊಳಿಸುವಂತಹ ಅದ್ಭುತವಾದ ಶಕ್ತಿ ಆ ಪೆನ್ಸಿಲ್ ಬಾಕ್ಸ್ ಇರುತ್ತದೆ. ಇಲ್ಲಿರ್ತಕ್ಕಂತಹ ಎಲ್ಲರೂ ಹಾಲಿವುಡ್ ಬಾಲಿವುಡ್ನಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಪೆನ್ಸಿಲ್ ಬಾಕ್ಸ್ ಅನ್ನ ಕೈಯಲ್ಲಿ ಹಿಡಿದೇ ಬಂದವರು. ಅವರ ಜಗತ್ತಿನಲ್ಲಿ ಇವತ್ತು ಅತ್ಯಂತ ಶ್ರೇಷ್ಠವಾದ ಸ್ಥಾನದಲ್ಲಿ ಇರಬಹುದು. ಆದ್ರೆ ಅವರ ಬದುಕು ಆರಂಭಗೊಂಡದ್ದು ಪೆನ್ಸಿಲ್ ಬಾಕ್ಸಿನ ಮೂಲಕ. ದೃಶ್ಯ ಮೂವೀಸ್ ಬ್ಯಾನರಿನ ಅಡಿಯಲ್ಲಿ ದಯಾನಂದ ಎಸ್ ರೈ ನಿರ್ಮಾಣದ ಶ್ರೀಯುತ ರಸಾಕ್ ಪುತ್ತೂರು ನಿರ್ದೇಶನದ ಪೆನ್ಸಿಲ್ ಬಾಕ್ಸ್ ಅನ್ನುವಂತ ಕನ್ನಡ ಚಲನಚಿತ್ರ ಇದೇ ತಿಂಗಳ 29ರಂದು ಕರ್ನಾಟಕ ರಾಜ್ಯದಾದ್ಯಂತ ಅತ್ಯಂತ ಅದ್ಧೂರಿಯಾಗಿ ಬಿಡುಗಡೆಗೊಳ್ಳುವುದಕ್ಕೆ ಸಜ್ಜುಗೊಂಡಿದೆ. ಮಕ್ಕಳ ಸ್ಕೂಲ್ ಲೈಫ್, ಫ್ಯಾಮಿಲಿ ಜೊತೆಗೆ ಹೊಟ್ಟೆ ಹುಣ್ಣಾಗಿಸೋ ಹಾಸ್ಯ, ಇವೆಲ್ಲದಕ್ಕೂ ಮುದ ನೀಡುವ ಸಂಗೀತ ವೀಕ್ಷಕರನ್ನು ಬಾಲ್ಯದ ದಿನಗಳತ್ತ ಕೊಂಡೊಯ್ಯುತ್ತೆ. ಈಗಾಗಲೇ ಚಿತ್ರದ ಹಾಡುಗಳು ರಿಲೀಸ್ ಆಗಿದ್ದು ಚಿತ್ರದ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳಿವೆ. ಚಿತ್ರ ತೆರೆ ಕಾಣಲು ದಿನಗಣನೆ ಶುರುವಾಗ್ತಾ ಇದ್ದಂತೆ ಪ್ರೇಕ್ಷಕರು ಚಾತಕ ಪಕ್ಷಿಯಂತೆ ಪೆನ್ಸಿಲ್ ಬಾಕ್ಸ್ಗೆ ಕಾಯ್ತಿದ್ದಾರೆ. ಹೊಸತನದ ಹೊಸ ಉರುಪಿನ ಫ್ಯಾಮಿಲಿ ಪ್ಯಾಕ್ ಚಿತ್ರಕ್ಕೆ ನಮ್ದೊಂದು ಆಲ್ ದ ಬೆಸ್ಟ್. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.